ಚಿಕಿತ್ಸೆ ವಿಳಂಬವಾಗಿ ಮಹಿಳೆ ಮೃತಪಟ್ಟಿದ್ದಾರೆ ಎನ್ನುವ ಆರೋಪ ಮಾಸುವ ಮುನ್ನವೇ ಇದೀಗ ಕಾರ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ದಾದಿಯರಿಲ್ಲ, ವೈದ್ಯರಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿನ ಸಿಬ್ಬಂದಿಯೋರ್ವರ ಅತಿರೇಕದ ವರ್ತನೆಗೆ ರೋಗಿಯ ಸಂಬಂಧಿಕರು ಬಹಳಷ್ಟು ಆತಂಕಗೊಂಡಿದ್ದಾರೆ. ಇದರಿಂದ ರೋಗಿಯ ಸಂಬಂಧಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅವರು ಮಾಧ್ಯಮರೊಂದಿಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಕಾರ್ಕಳ ತಾಲೂಕು ನಂದಳಿಕೆ ಗ್ರಾಮದ ಕಾಡಿಕಂಬ ನಿವಾಸಿ ಸುರೇಶ್ ಶೆಟ್ಟಿ ಎಂಬುವರ ತಾಯಿ ಸುಮತಿ ಶೆಟ್ಟಿ ಅವರಿಗೆ ಕೊರೋನಾ ಲಕ್ಷಣ ಕಂಡುಬಂದಿದ್ದು ಅವರನ್ನು ಮಂಗಳವಾರ ನಿಟ್ಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಾಖಲಿಸಲಾಗಿತ್ತು. ಸುಮತಿ ಅವರ ಆರೋಗ್ಯದಲ್ಲಿ ಏರುಪೇರಾದಾಗ ಅವರನ್ನು ಬುಧವಾರ ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕರೆತರಲಾಯಿತು. ಬೆಳಿಗ್ಗೆ 11:30 ವೇಳೆಗೆ ಆಗಮಿಸಿದ್ರು. ಮಧ್ಯಾಹ್ನ 1 ಗಂಟೆ ಆದರೂ ವೈದ್ಯರು ಸುಮತಿ ಶೆಟ್ಟಿ ಅವರಿಗೆ ಯಾವುದೇ ಚಿಕಿತ್ಸೆ ನೀಡದೆ ಅವರನ್ನು ಹೆಂಗಸರ ವಾರ್ಡ್ನಲ್ಲಿ ಮಲಗಿಸಿದ್ರು. 1 ಗಂಟೆ ಸುಮಾರಿಗೆ ಆಸ್ಪತ್ರೆಯ ಶುಶ್ರೂಷಕಿಯೊಬ್ಬರು ದಾಖಲಾತಿ ನಮೂನೆಯನ್ನು ಭರ್ತಿಗೊಳಿಸಲು ಕೇಳಿದಾಗ ಅನುಮಾನಗೊಂಡ ರೋಗಿಯ ಮಗ ಸುರೇಶ್ ಶೆಟ್ಟಿ ತನ್ನನ್ನು ಒಳಗೆ ಬಿಡುವಂತೆ ಕೇಳಿಕೊಂಡರು. ತಾಯಿಗೆ ಯಾವುದೇ ಚಿಕಿತ್ಸೆ ನೀಡದಿರುವ ಬಗ್ಗೆ ಶುಶ್ರೂಷಕರೊಂದಿಗೆ ವಾಗ್ವಾದಕ್ಕಿಳಿದರು. ಈ ಸಂದರ್ಭ ಮಧ್ಯ ಪ್ರವೇಶಿಸಿದ ಆಸ್ಪತ್ರೆಯ ಹೆಲ್ಪ್ ಡೆಸ್ಕ್ನ ಸದಸ್ಯರು ಸಮಸ್ಯೆ ಬಿಗಡಾಯಿಸದಂತೆ ಸಮಾಧಾನಪಡಿಸಲು ಯತ್ನಿಸಿದರು. ಇದರೊಂದಿಗೆ ಇನ್ನೂ ಅನೇಕ ಆರೋಪಗಳು ಕೇಳಿ ಬಂದಿದ್ದು ರೋಗಿಗಳ ಸಂಬಂಧಿಕರು ತೀವ್ರ ಆರೋಪ ಮಾಡಿದ್ದಾರೆ. ಬೆಡ್ ಬಾಕಿ ಇದೆ. 22 ಬೆಡ್ ಬಾಕಿ ಇದೆ. ಹಾಗಾದ್ರೆ ಇಲ್ಲಿ ಬೆಡ್ಗಳ ಸಮಸ್ಯೆ ಇಲ್ಲ. ಮತ್ತು ಹಾಗಾದ್ರೆ ಆಗ 11:30 ICU ಬೆಡ್, ಯಾಕಂದ್ರೆ ಇಲ್ಲಿಂದ ಸೀರಿಯಸ್ ಆದವ್ರನ್ನ ICU ಶಿಫ್ಟ್ ಮಾಡಬೇಕು. ICU ಫುಲ್ ಇದೆ. ಈಗ ಬೇರೆ ಕಡೆಯಿಂದ ಸೀರಿಯಸ್ ಹೊಂದಳಿಕೆ ನನ್ನ ತಾಯಿ ಹೆಸರು ಸುಮತಿ ಶೆಟ್ಟಿ ಅಂತ. ನಿಟ್ಟೆ ಹಾಸ್ಪಿಟಲ್ 11:30 ಗಂಟೆಗೆ ಇಲ್ಲಿ ಕಾರ್ಕಳಕ್ಕೆ ಅಡ್ಮಿಟ್ ಮಾಡಲಿಕ್ಕೆ ತಗೊಂಡು ಬಂದೆವು. 1 ಗಂಟೆ ಹೊತ್ತಿಗೆ ನರ್ಸು ರೇಚಲ್ ಅಂತ ಒಬ್ರು ಕರೆದ್ರು. ಈಗ 1 ಗಂಟೆ ಆಯಿತು, ಸ್ವಲ್ಪ ಒಂದು ಇಮಿಡಿಯೇಟಾಗಿ ಒಂದು ಅಡ್ಮಿಷನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ನಮಗೆ ತುಂಬ ಡೌಟ್ ಆಯಿತು. 11:30ಗೆ ತಗೊಂಡು ಬಂದ ಪೇಷಂಟ್ 1 ಗಂಟೆಯ ತನಕ ಅಡ್ಮಿಷನ್ನೇ ಮಾಡಿಲ್ಲ. ನಾನು ಸೀದಾ ಹೋಗಿ ನೋಡಲಿಕ್ಕೆ ಹೋಗುವಾಗ ಒಂದು ಬೆಡ್ಡಲ್ಲಿ ಬದಿಯಲ್ಲಿ ಹಾಕಿಬಿಟ್ಟಿದ್ದಾರೆ. ಬಿಟ್ಟರೆ ಆಕ್ಸಿಜನಿಂದ ನಮ್ಮ ಆ್ಯಂಬುಲೆನ್ಸಿಂದ ಆಕ್ಸಿಜನ್ ತೆಗೆದದ್ದು, ಆಕ್ಸಿಜನ್ ಸಹ ಇಡಲಿಲ್ಲ. ನಾನು ಅದು ನೋಡಿ ವಾಪಸ್ ಬಂದು ಕೆಳಗಡೆ ಇಡೋದು. ಹೀಗೆ ಮಾಡಲಿಲ್ಲ. ನನ್ನ ಮದರಿಗೆ 3 ದಿನದ ಹಿಂದೆ ಕೋವಿಡ್ ಟೆಸ್ಟ್ ಚೆಕ್ ಮಾಡುವಾಗ ನಿನ್ನೆ ಬೆಳಿಗ್ಗೆ ಕೋವಿಡ್ ಪಾಸಿಟಿವ್ ಅಂತ ಬಂತು. ಮೀರಾಗೆಡಿಯರ್ ಅಂತ. ಅವರನ್ನು ನಾವು ಹಾಸ್ಪಿಟಲೈಸ್ ಮಾಡಲಿಕ್ಕೆ ಕರ್ಕೊಂಬಂದ್ವಿ. ಅಲಾಟ್ಮೆಂಟ್ ನಮಗೆ ಕಾರ್ಕಳ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸಿಕ್ತು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿಬಿಟ್ಟು ನಾವು ಆ್ಯಕ್ಚುಲಿ ಅವರು ತುಂಬ ವೀಕ್ ಆಗಿದ್ದಾರೆ. ಆಲ್ರೆಡಿ ಶುಗರ್ ಪೇಷಂಟು ತುಂಬ ವೀಕ್ ಆಗಿದ್ದಾರೆ. ಇಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ, ಆಗಿ ಮಾತಾಡಿದರು. ನಾವು ಅವರ ಬಗ್ಗೆ ವೀಕ್ನೆಸ್ ಮತ್ತು ಇದ್ರ ಬಗ್ಗೆ ಏನಾದರೂ